ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದ ಅನಿಲ ಭಾಗ್ಯ ಯೋಜನೆ ಇಲ್ಲಿಯವರೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮಾತ್ರ ನೀಡಲಾಗುತ್ತಿತ್ತು. ಮುಂದಿನ ದಿನಗಳಲ್ಲಿ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಪ್ರತಿ ಕುಟುಂಬಕ್ಕೂ ಅನಿಲ ಭಾಗ್ಯ ವಿಸ್ತರಣೆ ಮಾಡಲಾಗುವುದು ಎಂದು ಅರಣ್ಯ ಸಚಿವ ಬಿ ರಮಾನಾಥ ರೈ ಹೇಳಿದರು. ಅವರು ಸುಳ್ಳಿದ ಪುರಭವನದಲ್ಲಿ ನಡೆದ ಕಂದಾಯ ಇಲಾಖೆಯ ಹಕ್ಕುಪತ್ರ ಮತ್ತು ವಿವಿಧ ಇಲಾಖೆಯ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಿ ಮಾತನಾಡಿದರು. ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜನರಿಗೆ ಸಾಮಾಜಿಕ ಭದ್ರತೆ ನೀಡುವ ಯೋಜನೆಗಳನ್ನು ನೀಡಿದ್ದೇವೆ. ನಿವೇಶನ ನೀಡುವ ಕಾರ್ಯಕ್ರಮಗಳು, ಬಗರ್ ಹುಕುಂ ಸಾಗುವಳಿ ಕಾರ್ಯಕ್ರಮಗಳು ಜನರಿಗೆ ಪ್ರಯೋಜನಕಾರಿಯಾಗಿವೆ. ಶಾಲೆಗಳಲ್ಲಿ ಮಕ್ಕಳಿಗೆ ನೀಡುವ ಬಿಸಿಯೂಟ ಕಾರ್ಯಕ್ರಮ ಶಿಕ್ಷಣದಲ್ಲಿ ಕ್ರಾಂತಿ ಉಂಟು ಮಾಡಿದೆ. 94C ಮತ್ತು 94CC ಯೋಜನೆಗಳ ಮೂಲಕ ಹಲವಾರು ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ ಅಂತ ಅವರು, ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಸುಳ್ಯ ಕ್ಷೇತ್ರ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಿದ್ದೇನೆ. ಸುಳ್ಯದಲ್ಲಿ ಅನುಷ್ಠಾನಗೊಂಡ ಹಲವು ಯೋಜನೆಗಳಿಗೆ ಅನುದಾನ ದೊರಕಿಸಿಕೊಡಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂದರು. ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಅವರಿಗೆ ಅವಕಾಶ ಆಗಿದೆ. ಇವತ್ತು 94C ಕೊಡುವಾಗ ಕುಮ್ಕಿಯನ್ನು ಕೊಡುವಂಥದ್ದಿಲ್ಲ. ಇದು ಹಂತ ಹಂತವಾಗಿ ಮೂಲಭೂತ ಸೌಕರ್ಯಗಳು ಪಡೆಯತಕ್ಕಂಥ ಒಂದು ಕೆಲಸ ಸುಳ್ಯದಲ್ಲಾಯಿತು. ಸುಳ್ಯಕ್ಕೆ ನಾವು ಬರಬೇಕು ಅಂತ ಕರೆದಾಗ ನಾವು 4 ಸಾರಿ ಯೋಚನೆ ಮಾಡೋದು, ಈ ಮಾರ್ಗದಲ್ಲಿ ಹೇಗೆ ಹೋಗುವುದಂತ. ನಾವು ಹೇಗೆ ಹೋಗುವುದು, ಬಹುಶಃ 1.5 ಗಂಟೆ 2 ಗಂಟೆ ಆಗ್ತದೆ. ನಾವು ಮಂಗಳೂರು ಹೊರಟ್ರೆ ಸುಳ್ಯ ಕೇಂದ್ರ ಸ್ಥಾನಕ್ಕೆ ಮುಟ್ಟಬೇಕಾದ್ರೆ 2 ಗಂಟೆ. ಇವತ್ತು ಅದು ಕೂಡ ಎಲ್ಲರೂ ಕೂಡ ಸುಲಭದಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಂಗಾರ ಅವರು ಮಾತನಾಡಿ, 94C ಯೋಜನೆಯಿಂದ ಇವತ್ತು ಹಲವು ಕುಟುಂಬಗಳು ಸಾಮಾಜಿಕವಾಗಿ ಸದೃಢರಾಗಿದ್ದಾರೆ. ಹಲವು ಸಮಸ್ಯೆಗಳಿದ್ದರೂ ಎಲ್ಲವನ್ನ ಬಗೆಹರಿಸಿ 94C ಮತ್ತು 94CC ಯೋಜನೆ ಜನರಿಗೆ ಸಹಕಾರಿಯಾಗಿದೆ. ಅಕ್ರಮವಾಗಿ ಮನೆ ಕಟ್ಟಿಕೊಂಡವರಿಗೂ ಇದು ಪ್ರಯೋಜನಕಾರಿಯಾಗಿದೆ ಎಂದು ಹೇಳಿದರು. ಇವತ್ತು ಎಲ್ಲೆಲ್ಲಿ ಅಕ್ರಮವಾಗಿ ವಾಸ್ತವ್ಯ ಮಾಡಿಕೊಂಡು ಮನೆ ಕಟ್ಟಿಕೊಂಡಿದ್ದರು ಅಂತಹ ವ್ಯಕ್ತಿಗಳಿಗೆ ಮತ್ತು ಎರಡನೇದಾಗಿ ಅರಣ್ಯ ಇಲಾಖೆಯ ವ್ಯಾಪ್ತಿಯೊಳಗೆ ಬರುವಂತಹ ಭಾಗದಲ್ಲಿ ಕೂಡ ಒಂದಷ್ಟು ಫಾರೆಸ್ಟ್ ಬಫರ್ ಇರತಕ್ಕಂಥ ಭಾಗದಲ್ಲಿ ಕೂಡ ಇವತ್ತು ಒಂದಷ್ಟು 94C ಯೋಜನೆಯಲ್ಲಿ ಹಕ್ಕುಪತ್ರ ಕೊಡುವಂತಹ ಒಂದು ವ್ಯವಸ್ಥೆಗಳಾಗಿದೆ. 94C ಮತ್ತು 94CCಗೆ ಸಂಬಂಧಪಟ್ಟಾಗಿ ಹಿಂದೆ ಅನೇಕ ಜನಗಳಿಗೆ ಇವತ್ತು ನಮ್ಮ ನಗರದಲ್ಲಿ ಕೂಡ ಹಿಂದೆ ಹುಡುಕು ಆಶ್ರಯ ಮನೆಯಲ್ಲಿ ಮನೆ ಮಂಜೂರಾಗಿರ್ತಕ್ಕಂಥ ಜಾಗಗಳು ಏನಿದೆ, ನಿವೇಶನಗಳೇನಿದೆ. ಸಮಾರಂಭದಲ್ಲಿ ವಿವಿಧ ಇಲಾಖೆಯ ಯೋಜನೆಗಳ ಹಕ್ಕುಪತ್ರವನ್ನು ಫಲಾನುಭವಿಗಳಿಗೆ ಸಚಿವರು ವಿತರಣೆ ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆಯಲ್ಲಿ ಚಿನ್ನದ ಪದಕ ಪಡೆದ ಸುಳ್ಯದ ಖಲೀಲ್ ಮತ್ತು ಪ್ರತೀಕ್ ದೇವ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ನಿಯ ಕಲ್ತಡ್ಕ, ನಗರ ಪಂಚಾಯತ್ ಅಧ್ಯಕ್ಷೆ ಶೀಲಾವತಿ ಮಾಧವಗೌಡ, ಎಪಿಎಂಸಿ ಅಧ್ಯಕ್ಷ ದೇರಣ್ಣಗೌಡ ಡಂತಡ್ಕ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ಡಾ ರಘು ಮತ್ತಿತರರು ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.